ಚುನಾವಣೆಯ ಕಾವು ತಲ ಗೊತ್ತಾಪಣ ಬರ್ಸಾತನ ಕಮ್ಮಿ ಅವ ವರ್ಷ ಚುನಾವಣೆಯ ಕಾವ ಅಂದು ಹೌದೇ ಯಾಕಂಚೂರು ಹಬ್ಬರ ಅಂತ ಕಡಿಮೆ ಆಗ ಹಬ್ಬರ ಕಮ್ಮಿ ಅವ ಓರ್ ಮಿನಿ ದೆಪ್ಪಡೋದು ಅಕ್ಲಡ್ದಾಯ್ತು ಆಗಲೇ ದಾಲ ಬುಜ ಅಕ್ಕಲು ಮುಕ್ಕಲು ಮುಕ್ಕಲು ಅಕ್ಕಲು ಉಂಡು ಬಿಜೆಪಿ ಬತ್ತನ ಸೌಲಭ್ಯವನ್ನು ಕಂಪ್ಲೀಟ್ ಮಾಡಿ ಹೊಂದಿರು. ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕಾರ್ಯಕ್ರಮ. ವಿಶೇಷವಾಗಿ ಜನರು ಏನು ಹೇಳ್ತಾರೆ, ಯಾಕೆಂತಂದರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಕುತೂಹಲಕಾರಿಯಾದಂತಹ ರಾಜಕೀಯ ಚಿತ್ರಣಗಳು ನಡೀತಾ ಇದ್ದಾವೆ. ಈ ನಡುವೆ ಜನರು ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ, ಅವರವರ ಊರಿನಲ್ಲಿ ಅಭಿವೃದ್ಧಿ ಆಗಿದೆಯಾ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಸಮಯ. ಈಗ ನಾವು ಪುತ್ತೂರಿನ ನಗರ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ. ಈ ನಗರದ ಸುತ್ತ ಒಂದು ಸುತ್ತ ಹಾಕಿ ನಗರದ ಜನರು ಏನು ಹೇಳ್ತಾರೆ ನೋಡೋಣ. ಇಲ್ಲಿರ್ತಕ್ಕಂತಹ ರಿಕ್ಷಾ ಚಾಲಕರಿದ್ದಾರೆ. ಸರ್ ನಮಸ್ತೆ. ಓಡ್ತಾರೆ, ಯಾಕಂತಂದರೆ ಬಹಳ ವಿಶೇಷವಾಗಿ ಇಲ್ಲಿ ಎಲ್ಲರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕೆಂತಂದರೆ ಇಲ್ಲಿ ಎಲ್ಲ ಸ್ಥಳೀಯರು, ಇಲ್ಲಿ ಪ್ರಮುಖವಾಗಿ ಯಾವ ಕೆಲಸ ಕಾರ್ಯಗಳು ಆಗಿದೆ, ಯಾವುದಾಗಿಲ್ಲ ಅನ್ನೋಂಥದ್ರ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಅವರವರಷ್ಟಕ್ಕೆ ಓಡುವಂಥ ಕೆಲಸ, ನಾವು ಅವರ ಹಿಂದೆ ಓಡುವಂಥ ಕೆಲಸವನ್ನು ಈಗ ಮಾಡಬೇಕಾಗ್ತದೆ. ಯಾಕೆಂತಂದರೆ ಬಹಳ ಆತ್ಮೀಯತೆಯಿಂದ ಇಲ್ಲಿ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಸರ್ ನಮಸ್ತೆ. ಎಂಚಲ್ಲ ಎಂಚು ಸೌಖ್ಯ ಅಲ್ಲ ಎಂಜನ್ ದೊಂಬುಪುರ ದೊಂಬುಪುರ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ. ಚುನಾವಣೆಯ ಕಾವು ತಲ ಗೊತ್ತಾಪಣ ಬರ್ಸಾತನ ಕಮ್ಮಿ ಅವ ವರ್ಷ ಚುನಾವಣೆಯ ಕಾವ ಅಂದು ಹೌದೇ ಯಾಕಂಚೂರು ಹಬ್ಬರ ಅಂತ ಕಡಿಮೆ ಆಗ ಹಬ್ಬರ ಕಮ್ಮಿ ಅವ ಮೂಲುಂಡ ಹಬ್ಬರುಂಡ ಹಬ್ಬರ ಆಮೇಟೆ ಮೇಟೆ പോകുന്നുണ്ട് ಹಬ್ಬರ ಹೋಗುಂಡು ನಿಕ್ಲೇದೆಲ್ಲ ಗೊತ್ತಾಗ್ತಿ ಎಂಕ್ಲೆ ಗೊತ್ತಾಗ ಎಂಕ್ಲೆ ಬಾಡಿಗೆ ಜಂಚಿ ಎಂಕ್ಲೆ ಬಾಡಿಗೆ ಇದ್ದ ಕಡಿಮೆ ಬಾಡಿಗೆ ಕಡಿಮೆ ನಿಕ್ಲಿ ಒಂದು ಇಡಗದಲ್ಲ ಸ್ಟ್ಯಾಂಡ್ ಮಿನಿ ಕೇಂದ್ರ ಎರಡ ಅಲ್ಲ ಸ್ಟ್ಯಾಂಡ್ ಇಡಲಿಕ್ಕೆ ಎಂತ ಎಂಕ್ಲೆ ರಿಕ್ಷಾ ಸ್ಟ್ಯಾಂಡ್ ಮಂತುಗೊರಪ ಎಂದ ಬಂತೀರ ಎಂಕ್ಲೆ ಎಲ್ಲ ಬಂತಿದ್ದೀರಿ ಬಂತಿದ್ದೀರ ಬೋಡುಂದುಂಡ ಬೋರ್ಡು ಏರಿಗಿಜ್ಜಿ ಮಾತ್ರೆಲ್ಲ ಬೋರ್ಡು ನಿಕ್ಲಿ ಹೊಡ್ತ ಮತ್ತೆ ಎಂಕ್ಲೆಲ್ಲ ಬೋರ್ಡು ಮನಸ್ಸುಂಟು ಒಂಜಿ ಸ್ಟ್ಯಾಂಡ್ ಬೋಡುಂದುಂಡು ಬೋರ್ಡು ಬೋಡು ಆ ಬೇಡಿಕೆ ಎಂದಿಪ್ಪ ಏರು ಬತ್ತನಲ್ಲ ಮುಲು ಓಟಿ ಗಂಟೆ ಮುಲ್ಪ ಬಾಡ್ನಕ್ಲು ಅಂತ ಜನ ಬಾಕಿ ತಗ್ಲು ಪೂರ ಬೇತೆ ಬೇತೆ ಕಡೆ ತಗ್ಲಿಕ್ಕೆ ಹೊಲ್ತಾಗ್ಲಿ ಬೇತೆ ಬೇತೆ ತಗ್ಲಿಕ್ಕೆ ಅಂದ ಜೋರುಂಡ ಪಂಡ ಪುತ್ತೂರು ಪುತ್ತೂರು ದುಂಬೆ ಜೋರು ಉಂಟು ಇತ್ತೆ ಈ ದುಂಬೆ ಎಲ್ಲಿ ಹಿಡ್ದೆ ದುಂಬೆ ಜೋರು ಉಂಟು ಎಲ್ಲಿ ಹಿಡ್ದೆ ಎಲ್ಲಿ ಹಿಡಿದಿದ್ದು ಪುತ್ತೂರು ಮಂಡ ದುಂಬೆ ದುಂಬೆ ಜೋರು ಏನು ಬದರೇನ ಏಮಂತ ಎಂಜ ಬದಾರೆ ಎಂಜುಂಡು ದೊಂಬೆ ಎಂಚುಂಡು ದೊಂಬೆ ಸಮಸ್ಯೆ ಉಂಟಾ ನೀರ್ದ ಚೂರು ಸಮಸ್ಯೆ ಉಂಟು. ಊರು ಹುಡುಗರ ಹುಡುಗರು ಉಂಟು ಉಂಡಾ ಮತ್ತೆ ಓಟ್ ತಾಕ್ಲು ಪನ್ನ ಪನ್ಪರ ಸಮಸ್ಯೆ ಉಂಟು ಸಮಸ್ಯೆ ಉಂಟು ಪನ್ಪ ಹಾಂ ಎಂಕ್ಲಾರ ಮಾಡ್ಬಿಡತಿ ಹೌದೇ ಓರ್ ಮಿನಿ ದೆಪ್ಪಡೋದು ಅಕ್ಲಡ್ದಾಯ್ತು ಆಗಲೇ ದಾಲ ಬುಜ ಹಾಂ ಜೋರುಂಡ ಓಟ್ ತಾಕ್ಲು ಪೂರ ಬರ್ಪೇರ ಬರ್ಪೇರು ಹಾಂ ಬತ್ತಂಡ ದಾದಕ್ಕೆ ಏನು ಬಂದ ಬತ್ತಂಡ ದಾದಕ್ಕೆ ಏನು ಪಂಡ ಇತ್ತೆ ನಿಕಲ ಈರತ್ತೆ ಈತು ಪೂರ ಊರಿಡಿ ರೋಡ್ ಮಾತಾಡ್ಡೆ ಆತಂದ ರೋಡ್ ಮಾತಾಡ್ಡೆ. ಸಾಧಾರಣ ಎಂಚುಂಡಿತ್ತೆ ಹವ ಎಂಚುಂಡು ಅವ ಒಲ್ಬೋಂಡ್ಲ ಆರುಣೇರ್ನ ಅರುಣೇರೆ ಓಲ್ ಬಂಡಲ ಅರುಣೇರೆ ಎಲ್ಲರು ದೇವರ ತೊಂದರೆ ತೊಂದರೆ ಜಾ ತೊಂದರೆ ఒక ಓಟದ ಪುರ ಎಂಚುಂಡು ಓಟದ ಉಂಡು ಅಂತ ಆ ಒಂದು ಉಂಡು ಹಾಂ ಓಟದ ಆ ಒಂದು ಉಂಡು ಹಾಂ ಅಕ್ಕಲು ಮುಕ್ಕಲು ಮುಕ್ಕಲು ಅಕ್ಕಲು ಉಂಡು ಬೊಕ್ಕ ಏರದ ಮುಕ್ಕಳು ಅಕ್ಕಲೆ ಹಾಂ ಏರು ಬರ್ಪೇರನ್ನು ಗೊತ್ತುಜ್ಜಿ ಏರಿಂದ ಎಂಚ ಅವನಿದೆ ಗೊತ್ತುಜ್ಜಿ ಏರಿಂದ ಬಂಡ್ರಾಪಣ ಇಜಿ 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 ಒಣೇರಾಬಿಸಿ ಪನ್ಪುಳಕ್ಕೆ ಅಜ್ಜಿ ಒಂದ್ಲಗೆಜ್ಜಿ ನಾನು ವಿಟ್ಲ ಕುದ್ದುಪದವಿನವ. ಓಕೆ ಹೇಗೆ ಉಂಟಲ್ಲಿ ಎಲೆಕ್ಷನ್ ಅವ ಹಾಂ ಎಲೆಕ್ಷನ್ ಇದೆ ಯಾವ ಅಂತ ಈಗ ಫೈಟ್ ಎಲ್ಲ ಇದೆ ಯಾವುದಂತ ನೋಡ್ಬೇಕಷ್ಟೇ ನಾಲ್ದು. ನೋಡ್ಬೇಕಷ್ಟೇ ಹಾಂ ಜಿದ್ದ ಯಾರ್ದು ಇದ್ದದಿದ್ದು ಯಾವುದು ಈಗ ಒಂದು ಪುತ್ತಿಲರು ಇದ್ದಾರಲ್ಲ ಎಲೆಕ್ಷನ್ ಹವ ಈಗೆಲ್ಲ ಕಡೆ ಅದುವೇ ಇರುವಂಥದ್ದು. ಅವಾಗ ಯಾರು ಅವದು ಅಂದರೆ ಹೇಗೆ ಎಲೆಕ್ಷನ್ ಇದೇ ಮಾತಾಡೋದು, ಎಲ್ಲಿ ಹೋದ್ರು ಸೊ ಇದೇ ಸುದ್ದಿ ಅದೇ ಅಲ್ಲ ಅದೇ ಸುದ್ದಿ ಆಗಿದೆ. ಮಾತು ಮಾತು ಹೌದು. ಸೊ ನೋಡಬೇಕು ಹೇಗೆ ಅಂತೇಳಿ. ಆದರೆ ಕೊನೆಗೆ ಎಂಡ್ ಯೂಸರ್ ಅಂತೇಳಿ ನಮ್ಮ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಂತ ಹೇಳ್ತಾರೆ, ಅವರಿಗೇನಾದರೂ ಲಾಭ ಆಗುವಾಗ ಮಾಡಿದರೆ ಭಾರಿ ಒಳ್ಳೇದು. ಕರ್ಮು ಜ್ಯೂಸು ಜಾಸ್ತಿ ಪೋಪುಣ ಸೆಕೆಕ್ಕೆ ಸೆಕೆಗೆ ಜಾಸ್ತಿ ಹೋಗ್ಬಿಡಿ ಹೋಗ್ಬಿಡು ಹೋಗ್ಬಿಡು ಪೋಪುಣ ಇತ್ತೆ ಸೆಕೆಕ್ಕೆ ಬರಪುಣ ಅಂದು ಈ ಎಲೆಕ್ಷನ್ ದಾಖಲ ಬರ್ಪೇರ ಜ್ಯೂಸು ಎಲೆಕ್ಷನ್ದಾಗಲಿ ಏರ್ಲ ಬತ್ತಿದ್ದೀರಿ ಬತ್ತಿಜರಿ ಅಲ್ಲ ಈತನಟ ಏರ್ಲಜ್ಜಿ ಏರ್ಲಿದ್ದೀರಿ ಏರ್ಲಜ್ಜಿ ಎಂಚೈತೆ ಏರೆಗ್ ಸಿಹಿ ಏರೆಗ್ ಅವು ಸೀತೆ ಏರಿಗಂತೂ ಓಡು ನನ್ನ ಏರೆಗೆ ಆಪುಣ್ಣೊಂದು ಏರೆಗ್ ಆಪುಣ ಹಾಂ ಎಲ್ಲನ ಜೊತೆ ಓಡಾದೆ ಕರ್ಮು ಜ್ಯೂಸ್ ಏರೆಗ್ ಅವು ಏರೆಗ್ ಅವು ಏರಿಗೆ ಚೂಳಿ ಏರಿಗೆ ಅದು ಹಾಂ ಬಣ್ಣಿಯರ ಎಲ್ಲನ ಜೊತೆ ಓಡಾದೆ ಎಲ್ಲನ ಜೊತೆ ಓಡ ಎಲೆಕ್ಷನ್ ಕಾವು ಕಾವು ತುಂಬ ಜೋರಾಗಿದೆ. ಎಲ್ಲ ತೊಂದರೆ ಇಲ್ಲ, ಏನು ನೆನೆಸ್ತೀವಿ ಅದಾಗುತ್ತೆ, ಮತ್ತೆಲ್ಲ ದೇವರಿಚ್ಛೆ.
ಎಣಿಸಿದ್ದೆ ಅಂತ ಏನು ಎನಿಸ್ತದೆ ಅದು? ಒಳ್ಳೆ ವ್ಯಕ್ತಿ ಬಂದರೆ ಸಾಕು. ಈಗ ಯಾರು ಸರ್ ಇರುವುದ್ರಲ್ಲಿ ಒಳ್ಳೆ ವ್ಯಕ್ತಿ? ಇರೋರಲ್ಲಿ ಎಲ್ಲರೂ ಒಳ್ಳೆಯವರೇ, ಅಲ್ಲಿ ಹೋದ ಮೇಲೆ ನೋಡಬೇಕು ಹೇಗೆ ಅಂತ ಅಷ್ಟೇನೆ ಅಂತ ನಾನು ಹೇಳೋದಿಲ್ಲ. ಅಲ್ಲಿಗೆ ಯಾರು ಹೋಗ್ಬೋದು? ಯಾರು ಹೋಗುವಂತಲೂ ಹೇಳೋಕ್ಕಾಗಿಲ್ಲ ಸರ್. ಎಲೆಕ್ಷನಲ್ಲಿ ಹೇಗೆ ಹೇಳೋದು, ಮನೆ ಒಳಗೆ ಅವನು ಹಾಕುವಾಗ ಯಾವ ಥರ ಹಾಕ್ತಾನೆ ಏನು ಅಂತ ಅವರಿಗೆ ಜೋರಿದೆ. ಗೊತ್ತೂರಲ್ಲ? ಶುರುವಾಗಿದೆ ಅಲ್ಲ. ಶುರುವಾಗಿದೆ. ಹೌದು, ಹೇಗುಂಟು? ನಡೀತದೇನು ನಡೆದು. ಹಾಂ, ಜಿದ್ದಿ ಯಾರಿಗೆ? ಯಾರಿಗೆ ಅಂತ ಹೇಳೋದು ಈಗ? ನೀವು ಗೊತ್ತಾಗೋದಿಲ್ಲ. ಈಗ 2-3 ಪಾರ್ಟಿ ಉಂಟಲ್ಲ ಈಗ. ಹೌದು, 2 ಇತ್ತು 3 ಆಯ್ತು ಈಗ. ಹೌದು, ಹಾಂ, ಒಂದು ಬರಲೇಬೇಕಲ್ಲ. ಯಾವುದಾದ್ರು ಒಂದು ಬರಬೇಕು. ಒಂದು ಬರಬೇಕು. ಯಾವುದು ಬರ್ಬೋದು? ಯಾವುದು ನೋಡುವ ನಾಡಿದ್ದು. ನಾಡಿದ್ದು ನೋಡೋಣ. ಹೌದು, ಈಗ ಎಲ್ಲ ಹೊಯ್ಕಾಯಿ ಆಗ್ತಾ ಉಂಟು. ಈ ಅದೇ ಹೊಯ್ಕಾಯಿ ಎಲ್ಲ ನೋಡಿದಾಗ ನಿಮಗೆ ಏನು ಅನಿಸ್ತದೆ? ಏನು ಅನಿಸೋದು ಮಾಮೂಲಿ ಅಲ್ಲ ಅದು. ಮಾಮೂಲಿಯ ರಾಜಕೀಯ ಅಂದರೆ ನಿಮಗೆ ರಾಜಕೀಯ ಅಂದ್ರೆ ಓಟಿಗೆ ಬರುವಾಗ ಎಲ್ಲ ಒಂದೇ ಆಗ್ತದೆ ಎಲ್ಲ ಅಷ್ಟೇ, ಮತ್ತೆ ಬೇರೆ ಬೇರೆ ಆಗ್ತದೆ. ಮತ್ತೆ ಬೇರೆ 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 ಆಗ್ತದೆ. ಮತ್ತೆ ಈಗ ನಮ್ಮನೆ ಲಾಟೆಕ್ಸ್ ಮತ್ತೆ ಅವರು ಒಂದೇ ಅಷ್ಟೇ, ಮತ್ತೆಂತ ಅದು. ನಮ್ಮ ಕೈ ನಮ್ಮದೇ, ನಮ್ಮ ಕೈ ನಮ್ಮ ತಲೆಗೆ ಅಷ್ಟೇ. ಈ ಸರ್ತಿ ಫಸ್ಟ್ ಓಟ ಓಲ್ಪ ಓಟ್ ಇರಾಗೆ ಮುಲ್ಪನೆ ಎಂಚುಂಡು ಚುನಾವಣೆದ ಕಾವು ಫಸ್ಟ್ ಓಟರ್ ರದ್ದಾದ ಬಂಪರು ಫಸ್ಟ್ ಮೊದಲು ಈಗ ಫಸ್ಟ್ ಓಟ್ ಹಾಕ್ತಿದ್ದೀರಲ್ಲ, ಏನು ಅನ್ಸುತ್ತೆ ನಿಮಗೆ? ಎಸ್, ನಾನು 2 ಸಲ ಓಟ್ ಹಾಕುವುದು. ಹಾಂ, ಖುಷಿ ಆಗ್ತಾ ಉಂಟು ಫಸ್ಟ್ ಓಟ್ ಹಾಕ್ಲಿಕ್ಕೆ. ಫಸ್ಟ್ ಓಟ್ ಮಾಡಿದಂತ ಖುಷಿ ಇದ್ದ? ಖುಷಿ ಉಂಟು. ತೋಡ್ ನಾನೆಲ್ಲ ಪಾರ್ಟಿ ಏರು ಐ ಮೀನ್ ಸರಿ ಎಡ್ಡೆದಾಕ್ಲಿ ಹಾಕ್ಲಿ ಬರ್ನ ಆಯ್ತು. ಎಡ್ಡೆನಾಕ್ಲೆ ಪಾಟು, ಎಡ್ಡೆನಾಕ್ಲೆ ಪಾಟು ಡುಂಬ. ನಮಸ್ತೆ. ಹೇಗುಂಟು? ತೊಂದರೆ ಇಲ್ಲ. ನೀವು ಗೊತ್ತುಂಟು ಯಾವುದು? ಅದರಿಂದ ಹೆಚ್ಚು ಹೇಳೋದಿಲ್ಲ. ತೊಂದರೆ ಇಲ್ಲ, ದೇವರ ದಯದಲ್ಲಿ ಇಲ್ಲಿ ಪುತ್ತಿಲ ಬರ್ಬೋದು. ಹಾಂ, ಅದಂತಂದು ಲೆಕ್ಕದ್ರು ಸತ್ವ. ಮೂರನೇವರಿಗೆ ಲಾಭ ಆಗುವುದು ಅಂತ ಹೇಳಿದರೆ ಅವರಿಗೆ ಇಲ್ಲಿ ಅಷ್ಟು ಹಿಂದೂ ಪರ ಓಟ್ ಅವರಿಗೆ ಇಲ್ಲಿ ಎಷ್ಟುಂಟು, ಅದರಿಂದ ಇದು ಮಾಡಲಿಕ್ಕೆ ಈಗ ಈ ಸಲ ಇಲ್ಲಿ ಬಿ ಜೆ ಪಿ 3ನೇ ಸ್ಥಾನಕ್ಕೆ ತಳ್ಳುತ್ತದೆ. ಯಾಕೆ ಅಂತ ಹೇಳಿದರೆ ಬಿ ಜೆ ಪಿಯವರ ದಡ್ಡತನದಿ. ಒಂದು ಬಿ ಜೆ ಪಿಯಲ್ಲಿ ಹೆಸರೇ ಇಲ್ಲದವರನ್ನು ಬಿ ಜೆ ಪಿ ಅವರು ಕಳಿಸಿ ಲೀಸ್ಟಲ್ಲಿ ಹೆಸರೇ ಇಲ್ಲದವರನ್ನು ಇದು ಮಾಡಿದ್ದು. ಮತ್ತು ನಮ್ಮ ಪುತ್ತೂರು ವಿಭಾಗದಲ್ಲಿ ಇರುವವರಿಗೆ ಯಾರೂ ನಾಯಕರೇ ಇಲ್ವಾ? ಪುತ್ತೂರದಲ್ಲಿ ಯಾರೂ ನಾಯಕರೇ ಇಲ್ಲ, ಯಾರೂ ದುಡ್ಡವರೇ ಇಲ್ವಾ? ಅದು ಒಂದು. ಹಾಗಾಗಿ ಇಷ್ಟು ಪುತ್ತಿಲ ಅರುಣಕುಮಾರಿಗೆ ಇಷ್ಟು ಇದು ಬರಲಿಕ್ಕೆ ಕಾರಣ ಅದು. ಈಗ ಅವರು ಹಿಂದೂ ನಾಯಕರೇ ಅಲ್ಲ ಅಂತಲ್ಲ. ಯಾರು ಹೇಳಿದ್ದು? ಹೇಳುವವರು ಅವರ ಎದುರು ಬರಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ. ಅವರು ಮಾಡಿದಂಥ ಎಲ್ಲ ಇದನ್ನು ಕೂಡ ಅವರ ಪ್ರಣಾಳಿಕೆಯಲ್ಲೇ ಕೊಡ್ತಾ ಇದ್ದಾರೆ. ಅವರು ಕೊಟ್ಟ ಪ್ರಣಾಳಿಕೆ ಉಂಟು, ನನ್ನಲ್ಲಿ ಉಂಟು. ನಾನು 2 ಸಲ ಅದನ್ನು ಇರ್ತೇನೆ ಎಲ್ಲರಿಗೂ ಕೇಳುವ ಹಾಗೆ. ಅವರ ಪ್ರಣಾಳಿಕೆ ಇದನ್ನೇ ನಾನು ಇದು ಈಗ ಇವರ ಇದು ಕೇಳಿದಾಗ ಅದನ್ನು ನಾನು ಇದು ಮಾಡ್ತೇನೆ ಅಂಥ ವಿಷಯವನ್ನು. ಹಾಗಾಗಿ ಪುತ್ತಿಲಕ್ಕೆ ಇಲ್ಲಿ ಎಲ್ಲರ ಬೆಂಬಲ ಉಂಟು. ಬಿ ಜೆ ಪಿ ಅವರ ಆ ಮುಖ್ಯ ನಾಯಕರು ಕೆಲವು ನಾಯಕರಿಂದಾಗಿ ಹಾಳಾಗಿದೆ. ಅವರ ಪ್ರತಿಷ್ಠೆಯಿಂದ ಬಿ ಜೆ ಪಿ ಹಾಳದ್ದು ಇಲ್ಲಿಯ ಮಟ್ಟಿಗೆ ಹಾಳದ್ದು ಅದು. ಅದರಿಂದಾಗಿ ಪುತ್ತಿಲಕ್ಕೆ ಎಲ್ಲದಿದ್ದರೆ ಹೋದ ಸೀಟ್ ಯಾರಿಗೆ? ಬಿ ಜೆ ಪಿಗೆ ಅಷ್ಟೇ. ಹೋದ ಸೀಟು ಬಿ ಜೆ ಪಿಗೆ, ಅದೊಂದು ಸ್ಪಷ್ಟ. ಭಯಂಕರ ಉಂಟಂತೆ. ಹೌದು ಹೌದು, ಎಲ್ಲ ಜಿದ್ದಿ ಹೌದು ಎಲ್ಲ ಹೌದು ಜಬಕ್ ಜಬ. ಹೌದು ಅದ ಅಂದು ನಿಜ ಹೆಚ್ಚು ತೊಂದರೆ ಪೂರ ಚೌ ಚೌ ಪೂರ ಚೌ 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 ಅಂದು ಬೊಕ ಇಂಕ ಚೌ ಚೌ ಬಾತ್ ಅದು ಶೀರ ತಿನ್ಪುಣೆ ಅವು ಮುಂಜಿನ ತಾಯಿ ಎಲ್ಲ ಮುಂಜಾನೆ ತಿನ್ಪೇದ ಶೀರ ಎಲ್ಲ ಉತ್ತರ ಭಯಂಕರ ಗೊತ್ತಿದೆ ಅಂದು ಅಂಚ ಶೀರ ಏರಿಗೆ ಅದೇ ಅವು ಇತ್ತೆ ಏರು ಎಡ್ಡೆ ಬೇಲೆ ಮಾಡ್ಕೊಂಡು ಆಗ್ಲೇ ತಿಕ್ಕೊಂಡು ಇಜ್ಜವು ನಮ್ಗೆ ಗೊತ್ತಿಜ್ಜು ಅಂಚ ಅಂಚ ಉಂಟ ಅಂಚ ಪರಿಸ್ಥಿತಿ ಅಂಚ ಎಡ್ಡೆ 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 ವರ್ಕ್ ಮಾಡ್ತಾನಾಗ್ಲೇ ತಿಕ್ಕೊಡು ಏರ್ ಎಡ್ಡೆ ವರ್ಕ್ ಮಾಡ್ತಾನಾಗ್ಲಿತ್ತೆ ಅವಿತ್ತೆ ನಮ್ಗೆ ಏರ್ನ ಲೆಕ್ಕ ಎನ್ನ ಲೆಕ್ಕಡಿತ್ತೆ ಬಾಯ್ದಿತ್ತ ಪನಪ್ಲೆ ಕಣ ಜನಕ್ಕಳೆ ಪೂರ ಗೊತ್ತಿತ್ತು ನಾವು ವಿಚಾರ ಇದೇ ಗೊತ್ತಿದೆ ಅವಿತ್ತೆ ನಾ ಇತ್ತೆ ಇದ್ರೋಡ ಬಿ ಜೆ ಪಿ ಆತ ಇತ್ತನತ ಅಂಚಾತಿ ಪುನಗ ವರ್ಕ್ಲ ಮಲ್ತಾರೆ ಆಗ್ಲೂ ಫೈಟ್ ಬರ್ತದೆ ಪಂಡ್ರೆ ಜೊತೆ ಗೊತ್ತಿಲ್ಲ ಎಡ್ಡೆ ವರ್ಕ್ ಮಾಡ್ತಾರೆ ಇಂಬೆರ್ಲ ಎಡ್ಡೆ ವರ್ಕ್ ಮಾಡ್ತಾರೆ ಆಗ್ಲೂ ರೆಡ್ ಫೈಟ್ ಇಟ್ಟು ಮಾಡ್ಲ ಒಂಜಿ ಕನ್ಫ್ಯೂಸ್ ಉಂಟು ಅಂಚ ಇಜ್ಜಿ ನಾನು ಈ ಸರ್ತಿ ಒಂಜಿ ಅವನ ಗೊತ್ತಿಲ್ಲ ಓಟು ಕೊಡು ಒಂದುಳ್ಳೆ ಕನ್ಫ್ಯೂಸ್ ಇಜ್ಜಿ ಹಿಂದೂ ಧರ್ಮಕ್ಕೆ ಎರಡು ಹೋರಾಟ ಮಾಡ್ತಾರೆ ಅಂಚ ಸತ್ಯಮೇ ಇಜ್ಜಿ ಮಾಡ್ತೀರಿ ಹಿಂದೂ ಧರ್ಮಕ್ಕೂ ಏರು ಓಟ ಮಾಡ್ತೀರಿ ಅಕ್ಲಿಗೆ ಕ್ಲಿಯರ್ ಸಪೋರ್ಟ್ ಹಾಂ ಸತ್ಯಮೇ ಜಯತೆ ಯಾರು ವಿನ್ ಆಗೋಡು ಇಜ್ಜಿ ಕನ್ಫ್ಯೂಷನ್. ಹೇಗಿದ್ದೀರಿ? ಆರಾಮ. ಹೇಗುಂಟು ಚುನಾವಣೆ? ಒಳ್ಳೆದುಂಟು. ಹೇಗೆ ಲೆಕ್ಕಾಚಾರ ಏನಾಗ್ಬೋದು? ಬಿ ಜೆ ಪಿ ಬರುತ್ತೆ. ಬಿ ಜೆ ಪಿ ಬರ್ತದೆ. ಮತ್ತು ನಿಮ್ಮಲ್ಲೇ ಒಂದು ಪಕ್ಷೇತರರು ನಿಂತಾರೆ.
ಸ್ವಲ್ಪ ಓಟ ಆ ಕಡೆ ಹೋಗ್ಬೋದು, ಆದರೂ ಬಿ ಜೆ ಪಿ ಬರುತ್ತೆ ಸರ್. ಬಿ ಜೆ ಪಿ ಬರುತ್ತೆ. ಹೌದು, ತೊಂದರೆ ಇಲ್ಲ. ಇಲ್ಲ ಸರ್. ಹೌದು. ಚುನಾವಣೆ ತೊಂದರೆ ಇಲ್ಲ, ಒಳ್ಳೆದುಂಟು. ಜಿದ್ದಾಜಿದ್ದಿ ಇದ್ದದಿದೆಯಾ ಪುತ್ತೂರಲ್ಲಿ ಒಳ್ಳೆ ಖುಷಿಯಾಗಿದೆ. ತ್ರಿಕೋನ ಸ್ಪರ್ಧೆಯ, ಚತುಷ್ಕೋನ ಸ್ಪರ್ಧೆಯ ಅಥವಾ ಏಕಮುಖ ಸ್ಪರ್ಧೆಯ, ಹೇಗೆ? ಏಕಮುಖ ಏನಿಲ್ಲ, ಎಲ್ಲರೂ ಫೈಟಲ್ಲಿದ್ದಾರೆ. ಆದರೆ ಯಾರು ಒಳ್ಳೆ ಥರ ಇದ್ದಿದ್ದಾರೆ ಅವರಿಗೆ ಓಟ್ ಹಾಕುವಂತ ನಾವಿದ್ದೇವೆ. ಯಾರು ಸ್ವಲ್ಪ ಅಂತ ಮೇಲೆ ಇದ್ದಾರೆ? ಹಾಗೇನಿಲ್ಲ, ಎಲ್ಲರೂ ಒಂದೇ ಥರ ಇದ್ದೀರಿ ಸರ್. ಎಲ್ಲರೂ ಖುಷಿಯಾಗಿದೆ ನಮಗೆ. ಪುತ್ತೂರಲ್ಲಿ ಒಳ್ಳೆದೇ ಅದೇ ಥರ ಬೇಕು ಅಂತೇಳಿ, ಆಗ ಜನರಿಗೆ ಸಹ ಗೊತ್ತಾಗ್ತದೆ ಹೇಗಿರಬೇಕು ಅಂತೇಳಿ. ಹಾಗೆ ಒಳ್ಳೆ ಥರ ನೋಡಿ ಓಟ್ ಹಾಕ್ತಾರೆ. ಕನ್ಫ್ಯೂಸ್ ಉಂಟಾ ಜನರಿಗೆ? ಪಿಸೇನಿಲ್ಲ. ಏನಿಲ್ಲ. ನಮಸ್ಕಾರ ಸರ್. ಚುನಾವಣೆಯ ಕಾವು ಹೇಗುಂಟು? ಚುನಾವಣೆ ಕಾವು ಪುತ್ತೂರಿನಲ್ಲಿ ಸ್ವಲ್ಪ ಜೋರುಂಟು. ಯಾಕಂದರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ. ಬಿ ಜೆ ಪಿ ಇದೆ, ಕಾಂಗ್ರೆಸ್ ಇದೆ, ಆಮ್ ಆದ್ಮಿ ಪಾರ್ಟಿ ಮತ್ತು SDP ಐದಾರು ಪಕ್ಷಗಳಿದೆ. ಹಾಗೊಂದು 3-4 ಪಕ್ಷಗಳದ್ದು ಭಾರಿ ಜೋರಾಗಿ ಅನೌನ್ಸ್ಮೆಂಟ್ ಎಲ್ಲ ಪಿಕಪ್ನಲ್ಲಿ ಆಚೆ ಈಚೆ ಹೋಗುವಾಗ ಅನೌನ್ಸ್ ಮಾಡಿಕೊಂಡು ಹೋಗೋದೆಲ್ಲ ಕೇಳ್ತದೆ. ಈಗ ನೋಡೋದು ಯಾರ್ದು ಜೋರುಂಟು ಅನ್ಸುತ್ತೆ? ಈಗ ಇಲ್ಲಿ ನೋಡುವಾಗ ನನಗೊಂದು ಅಶೋಕ್ ರೈ ಅವರಿಗೊಂದು ಟ್ರೆಂಡ್ ಜಾಸ್ತಿ ಇದ್ದಾಗ ಕಾಣ್ತದೆ. ಹೋದ ಕಡೆಗಳಲ್ಲೆಲ್ಲ ಅನೌನ್ಸ್ಮೆಂಟು ಮತ್ತು ಮನೆ ಮನೆ ಫೀಲ್ಡು, ಅದು ಎಲ್ಲ ಕಡೆಯಲ್ಲಿ ನೋಡುವಾಗ ಅಶೋಕ್ ರೈಗೆ ಚಾನ್ಸ್ ಅನ್ನಿಸ್ತದೆ. ನಾವೀಗ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೇವೆ, ಹಾಗೆ ನೋಡುವಾಗ ಟ್ರೆಂಡ್ ಆಗಿ ಕಾಣ್ತದೆ. ಉಳಿದ ಪಾರ್ಟಿಯವ್ರದ್ದು ಉಂಟು, ಆದರೆ ಇವರಷ್ಟು ಕಾಣುವುದಿಲ್ಲ ನಮಗೆ. ಉಳಿದವ್ರದ್ದು BJP ಮತ್ತು ಆಮ್ ಆದ್ಮಿ ಪಾರ್ಟಿ ಅದೆಲ್ಲ ಇಲ್ಲಿ ಅನೌನ್ಸ್ಮೆಂಟಲ್ಲಿ ಕಾಣ್ತಾ ಉಂಟು ನಮಗೆ. ಗಾಡಿಯಲ್ಲಿ ಮೈಕೆಲ್ಲ ಕಟ್ಟಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಇವರದ್ದು ಸ್ವಲ್ಪ ಮನೆ ಮನೆ ಪ್ರಚಾರ ಉಂಟು, ಹಳ್ಳಿಯಲ್ಲಿ ಸಿಟಿಯಲ್ಲಿ ಎಲ್ಲ ಕಡೆಯಲ್ಲೂ ಕಾಣ್ತದೆ. ಅಭಿವೃದ್ಧಿದ ಬಗ್ಗೆ ಮಾತಿರಲಿ. ಓಟು ಮಾಡೋದ್ರಲ್ಲ ಜಪ್ಪ ಅಲ್ಲಿ ಎಂಚುಂಡು ಪುತ್ತೂರು ಬಾರಿ ಜೋರುಂಡು. ಏರ್ನ ಕೈ ಒಂಚೂರು ಮಿತ್ತುಡು ತೋಜಿಂದಿರ ಓಟಿದ್ದಾರೆ ಮೂರು ಓಟಿದ್ದೆ ಅಶೋಕ್ರೈನ ಕೈ ಮಿತ್ತುಂಡು. ನಾನು ಅಶೋಕ್ರೈನ ಕೈ ಮಿತ್ತುಂಡು ಅದಾ ಓಟಿದ್ದೀರಿ? ಓಟಿದ್ದೆ. ಓಟು ಮುಂಬೈದೆ. ಮುಂಬೈ ಎಂಚುಂಡು ಸರ್ ರಾಜಕೀಯ? ಮುಂಬೈದ ಶಿವಸೇನಾ. ಶಿವಸೇನೆ ಎಲ್ಲ BJP ಎಂಚುಂಡು? ಇತ್ತ ದೂರ ದೂರ ಉಂಟು. ಅಲ್ಲ ಕೈತಲ್ಲ ಆವೇರಾಗ್ಲಿ. ಆವೇರಾ ಮುಂಬೈಡು ಇತ್ತು ದೂರ ದೂರ ಭಾರಿ ದೂರ ಹೋಗ್ಬೇರಿಗೆ. ದೂರ ಫೋನೆಲ್ಲ ಕೈತಾಡೆ ಬರ್ಪೇರು, ಇಲ್ಲಾಡೆ ಬರಂದು ಓಡಿ ಹೋಗ್ಪೇರು, ಇಲ್ಲದ್ದು ಬುಡ್ಡು ಪೋಯಿನಾಗ್ಲಿ. ಅದು ಏಕನಾಥ್ ಶಿಂದೆಗೆ ಅರೆಗಳ ಭಾರಿ ಗಲಾಟೆ ಆತಂದು. ಏಕನಾಥ್ ಶಿಂದೆಗೆ ಚಿಹ್ನೆ ದಿಕ್ಕದಿಂದ ಅರೆಗೆ ದಿಕ್ಕಿ ಅವ್ರು ದಿಕ್ಕಲ್ಲ ಒಂಜೇ ಇಲ್ಲದ ಚಿಹ್ನೆ ಐತಿ ಇಲ್ಲದ ಗಲಾಟೆ ಇಲ್ಲದ ಸರಿ ಹಬ್ಬ. ಓಕೆ ಸರಿ ಸರ್. ಏನು ಬುಧಾರ ಬಾಲಕೃಷ್ಣನ ಥ್ಯಾಂಕ್ ಯು. ತೊಂದರೆಜ್ಜ ಏರ್ನ ಜಿದ್ದಾಜಿದ್ದಿ ಏನಿಗೆ ಒಂಚೂರು ಜಾಸ್ತಿ ಅವಕಾಶ ಉಂಟು? ಏನೇನು ಪಣಿ ಎಲ್ಲ ಅರ್ಥ ಆಗ್ತದೆ. ಚುನಾವಣೆ ಕಾವು ಉಂಟು ನಡ್ತೊಂದುಂಡು ಮಲ್ಲ ಜೋರುಂಡ? ಉಂಟು ಜೋರು ಜಿದ್ದಾಜಿದ್ದಿ ಇಜ್ಜಾಜಿ ಎಂಚುಂಡು ಪುತ್ತಿಲ ಎಂಡ್ ಕಾಂಗ್ರೆಸ್ ಏರ್ನ ಕೈ ಮಿತ್ತಾವು ಪನೇರ ಬಿಜಿ ಪೈಪೋಟಿ ಉಂಟು. ಫಸ್ಟ್ ಸೆಕೆಂಡ್ ಇಯರ್ ರಡ್ಡ ತನಟು ಜಿದ್ದಾಜಿದ್ದಿ ಉಂಡು ಬಂಡ ಹೋಯ್ತ ಮಾತ ಕಾಂಗ್ರೆಸ್ BJP ಹಿಂದುತ್ವ ಬ್ಯಾಟ್ ಜೋರುಂಡು ಕಾವು ಎಲೆಕ್ಷನ್ದ ಕರಿಬಿಡ್ಡ ಒಂದುಂಡು. ಏರ್ನಟು ಜಿದ್ದಾಜಿದ್ದಿ ಇದ್ದಾದಿದ್ದೆ ಪೂರ ಮೂಜಿ ಪಕ್ಷರ್ಲ ಮೂಜಿ ಹೋಗು ಮತ ಕಾಂಗ್ರೆಸ್ BJP ಬುಕ್ಕ ಮೇರ್ಲ ಪಕ್ಷೇತರ ಏರು ಒಂಚೂರು ಮಿತ್ತು ಮಿತ್ತದಲಾಗಿ ಸಮಾವಲೇರು ಹಾಂ ಅದ ಹಾಂ ಹೆಂಚಲಾವು ಅವೇ ಓವನ್ ಒಂಜಿ. ಸರ್ ನಮಸ್ತೆ. ಯಾಂಕೀರ್ ಬಲಿಪುರಂಗಲ ಗೊತ್ತಾತ ನಂದು ಹೆಂಚಿನಲ್ಲಿ ಎಣ್ಣ ಪುದರ್ ಎಣ್ಣ ಅದು ದಾದ ವಿಷಯ ಮಲ್ಲ ಪುದರ್ ಹೆಂಚಿನ ಪಲ್ಲೆ ದಾದ ವಿಷಯ ಮಲ್ಲ ಪುದರ್ ಹೆಂಚಿನ ಎಲ್ಲ ಹೋದ್ರೆ ಅಕ್ಷಯ್ ಬಂದು ಅಕ್ಷಯ್ ದಾದ ಮಲ್ಬೋರ ಯಾನ್ ದಾದ ಇತ್ತೆ ಇಂಚನೆ ಅಂಚಿಂಚಿ ಬೋಂದಿಲ್ಲ ಅಂಚಿಂಚಿ ಬೋಂದಿಲ್ಲ ದೊಂಬು ಜೋರುಂಡು ನೀರಿಜ್ಜಿ ಆಯ್ತಾ ನಾನು ಚುನಾವಣೆ ಬೈದೇನೆ. ಚುನಾವಣೆದ ಕಾವೆಂಚುಂಡು ಭಯಂಕರ ಸುದ್ದಿ ಉಂಡು ಮುಲ್ಪ ಪುತ್ತೂರು ಅದಾ ಅಂದು ಜಿದ್ದಾಜಿದ್ದಿ ಜೋರುಂಡು ಭಯಂಕರ ಉಂಡು ಮುಲ್ಪ ಮಾಂತೆಗ್ಲ ಕಂಪೇರ್ ಮಂತನ ಮುಲ್ಪನೆ ಪುತ್ತೂರ್ದನೆ ತುಯರೊಪ್ಪು ಪುತ್ತೂರ್ದನೆ ತುಯರೊಪ್ಪು ಮಾತೆರ್ಲ ಪುತ್ತೂರು ಹೆಂಚಿನ ಪುಡಿಗೆ ನಂದುಲ್ಲೇರು ಅವೇ ಯಾಲ್ ಇರಡಕೇನು ದಾದಾಪು ಎಂಕ್ಲ ಗೊತ್ತಿಸಿ ಹಿರೇಗ ತೋಚಿನಾಗ ಏನು ಒಂಚೂರು ಕೈ ಮಿತ್ತು ಮುಂದೆ ಗೊತ್ತಿಜಿ ಎಲ್ಲಂಜೆ ಗೊತ್ತಾವಡತ್ತೆ ಮೇ 13 ದಾಲ ಗೊತ್ತಿಜಿ ಮನಸ್ಸು ದಾಲಜ್ಜಿ ದಾಲ ಇಜ್ಜಿ ಮನಸ್ಸು ಇತ್ತು ಬಂದು ಪೂಜಾರ ಅಂಜು ದಾಲ ಇಜ್ಜಿ ಅವೆ ಎಲ್ಲಂಜೆ ದೂಡತ್ತೆ ದಾದ
ಮಾಂತೆಗಿಡ್ಲ ಮಾಂತೇರ್ನಲ್ಲಿ ಒಂಜಿ ಉಂಡು ಮಿತಿ ಮಿತ್ತೆ ಉಂಡು ಒರಿಯಂಡು ಮಿತ್ತು ಒರಿಯಂಡು ಮಿತ್ತು ಒರಿ ಮಿತ್ತು ಅಂಚ ಇನ್ನದು ದಾನೆ ಎಂಕ್ಲೆಗ್ ಅಂಚ ಬುರೆಜ್ಜಿ ಎಂಕ್ಲು ರಾಜಕೀಯ ಡಿಜ್ಜವು ಇಟ್ಲ ಅಂಚ ಏರಲ್ಲ ಅಭಿವೃದ್ಧಿ ಅಂತನಗಳು ಬತ್ತ ನಾವು ಏರ್ಲಾವು ಏರ್ ಮಲ್ಪೇರು ಏರು ಈ ತೋರ್ಸ ಏರ್ಲ ಮಂತ್ ಜೇರು ನನಗೆ ಏರಿಂದು ಅನ್ಪುನು ಏರ್ಲಾವು ಅಭಿವೃದ್ಧಿ ಮಂತ್ಪುನಾಗುಲು ಇತ್ತು ಏರ್ಲಾವು ಏರ್ಲಾಪುನು ಬತ್ತ ನಾನು ಬಾಯಿ ಬಿಡ್ದು ಬುದರಣ್ರಿ ಇಜ್ಜಿ ಪನ್ಯಾರ ಇಜ್ಜಿ ಚೆಕ್ ಆತ ಅಣ್ಣ ಎಂಚುಂಡು ಎಂಚುಂಡು ತೊಂದರೆ ಜನ ಓಟದ ಕಾವು ಊಟದ ಕಾವು ಎಂಕ್ಲ ದಾಲ ಪನ್ನೀರ್ ಎಂಕ್ಲ ರಾಜಕೀಯ ದಾಲ ಇಜ್ಜ ದಾಲಜ್ಜ ಏರ್ ಏರ್ನ ಪಂಚರಾವು ಏರ್ ಪಂಚರಾವು ಅಂದ್ರೆ ಎಂಕ್ಲ ಪನ್ನೀರ್ ಇಜ್ಜಿ ಪಂಚ ಎಂಕ್ಲ ಗೊತ್ತಾಪ ಎಂಕ್ಲ ಐನ ವಿಷಯಡೇ ಇಜ್ಜ ಎಂಕ್ಲ ಐನ ವಿಷಯ ಏರ್ನ ಸ್ಪೀಡ್ ಬೋವು ಸ್ಪೀಡ್ ಪನ್ನೀರ್ ಪನ್ನೀರ್ ಇಜ್ಜಿ ಎಂಕ್ಲ ಐನ ವಿಷಯಡೇ ಓಲ್ಲ ರಿಸೋಲ್ ಮಾಡ್ತಾನೆ ನಿಮಗೆ ಸರಿ ಆವ ಟಯರ್ ಎಲ್ಲ ಅಂಜೆ ಮಾಡದಿ ಓಲ್ಲ ರಿಸೋಲ್ ಮಾಡ್ತಂಡ ಟಯರ್ ಸರಿ ಆಪುಡಿತನ ವಾ ಟಯರ್ ಎಂಕ್ಲ ರಾಜಕೀಯ ಫೀಲ್ಡ್ ಡೇ ಇಜ್ಜಾನ ಇಜ್ಜಾರ ನಾಲೆಜ್ ಯಾನೊಂಜಿ ಆಟೋ ಚಾಲಕನ ಅದು ಏರ್ ಸ್ಪೀಡ್ ಉಳ್ಳೇರು ಏರ್ ಎಕ್ಸಲೇಟರ್ ದೊಂಕೊಂದುಲ್ಲೇರು ಅಂತ ಪಲ್ಲದಕ ಏರ್ ಸ್ಪೀಡ್ ಉಳ್ಳೇರಿಂದ ಎಲ್ಲಂಜಿ 13 ತಾರೀಕಿಗೆ ಬನ್ನೋಡಾತಿ ನೀವು ಜೆಂಚಿನವನ್ನು 10ಕ್ಕೆ ಸಾಧಾರಣ ಗೊತ್ತಾಗ್ಜ ಗೊತ್ತಾಪುನ ಕೆಲವರಿಗೂ ಗೊತ್ತಾದಿ ಈಗ ಮೂಲು ಟ್ರೆಂಡಿಂಗ್ ಡಿಪುನ ಮೂಲು ಟ್ರೆಂಡಿಂಗ್ ಅಶೋಕ್ ರೈಲು ಎಡ್ಡೆ ಫಾಸ್ಟ್ ರೋಡ್ ದಯವಂಡ ಎಂಕ್ಲ ಒಂಜಿ ಪಾರ್ಟಿ BJP ಕಾರ್ಯಕರ್ತೆ ಆದಿತ್ತು ನಕ್ಲೆ ಅಕ್ಲೆಗೆ ಇತ್ತೆ ಕಾರ್ಯಕರ್ತೆ ನಕ್ಲೆ ಬೋಡ್ಚಿ ನಿಷ್ಠಾವಂತ ಕಾರ್ಯಕರ್ತೆ ನಕ್ಲೆ ಬೋಡ್ಚಿ ಅಕ್ಲೆಗೆ ಇತ್ತದ ಅಂದಿಟ್ಟು ಪ್ರಗತಿ ಪುತ್ತೂರು ಸರಿ ಓಡಂಡ ಅರ್ಧಂಡ ಅಶೋಕ್ ರೈಕ್ಲು ಅಧಿಕಾರ ಇಜ್ಜಿಂಡಲ್ಲ ಜನಕ್ಲೆಗೆ ಏತೋ 1000 ಜನಕ್ಲೆಗೆ ಉಪಕಾರ ಆತೇರಿ ಅಂಚನೆ ಯಾರು ದುಡ್ಡುಗೂ ಬಯಕುನಾರತ್ತೆ ಅಂಚದು ಈ ಸರ್ತಿ ಆರೇಗ ಪರವಾದ ಜನಕ್ಲು ಒಲ ಉಂಡು ಆರು ನೂದೆಟ್ಟು ನೂದು ವಿನ್ನಾಪೇ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ಯಾವ ಊರು? ಎಂಗ್ಲಂದೇರಣ್ಣ. ಒಂದೇನಾ? ಎಂಚಂಡು ಓಟು? ಓಟು ಎಂಚಂಡು ಬಾರಿ ಜಿದ್ದಾಜಿದ್ದಿಂಡದೆ. ಬಾರಿ ಜಿದ್ದಾಜಿದ್ದಿಂಡು ಆಯ್ತು ಆಮ್ ಆದ್ಮಿ ಆತುಂಡು ಅದೆಲ್ಲ ಆಮ್ ಆತ್ತೆ ಓ ಉಂಡು ಈ ಸರ್ತಿ ಒಂದು ಬಾಣ್ಯರಾಬ್ಜಿ ಈ ಸರ್ತಿ ಬೇರೆ ಪುತ್ತಿಲಾಗ್ಲ BJPಗ್ಲ ಫೈಟು ಕಾಂಗ್ರೆಸ್ ಎಂಕ್ಲ ಲೆಕ್ಕ ಅಜ್ಜಿ ಕಾಂಗ್ರೆಸ್ ಲೆಕ್ಕ ಅಜ್ಜಿ ಪುತ್ತಿಲಾಗ್ಲ BJPಗ್ಲ ಫೈಟು ಅಂದ ಅಕ್ಲಾಗ್ಲೆಗೆ ನಿಕ್ಲ ನೆಟ್ಟು ಪೂರ ಬರೋದುಂಡು ಅಶೋಕ್ರೈನ ಗಲಾಟೆ ಒಂದು ಪೂರ ಅಂಚೆ ಪುನಃ ಓಟು ಬೂರೇ ರೆಜ್ಜದ ಅಂಚ ಓಕೆನಾ. ಆಮ್ ಆದ್ಮಿ ಪಾರ್ಟಿದಾರ ಇರು ಈ ರೀತಿ ಎಂಕ್ಲು ಬನ್ನಾಗ ಮೂಲ ತಿಕ್ಕೇರಂದು ಪಾತಿರ್ಪವನ ಇಜಿಂದಂಡ ಇರಡು ಎಂಕ್ಲು ಪಾತಿರ್ಪವನ ಕಮ್ಮಿ ಆತೆ ನೇಪಂಡ ಇರ ಪಾರ್ಟಿದಾರೆ ಎಂಚ ಉಂಡು ಪಾರ್ಟಿದ ಸಿಚುವೇಶನ್ ಎಂಕ್ಲ ಪಾರ್ಟಿದವ ನಿಕ್ಲನೆ ಬೊಕ್ಕೇರ್ನ ಅತ್ತು ಸುಮಾರು ಪಾರ್ಟಿಲು ಒಳ್ಳೆತ್ತು ಅಂಚೆ ಕೇನಡ ಪುಂಡದ ತೊಂದರೆ ಎಂಕ್ಲ ಪಾರ್ಟಿ ಎಡ್ಡೆ ಸಹಕಾರ ಬೊಕ್ಕ ಎಡ್ಡೆ ಪ್ರೋತ್ಸಾಹ ತಿಕ್ಕೊಂದುಂಡು ಇನ್ನಿತ ದಿನಟ್ಟೆ ಪಂಡ ಒಂಜಿ ಎಜುಕೇಟೆಡ್ ಹೆಚ್ಚು ಜನ MLA ಪಂಡ ಒಂಜಿ ಪಾರ್ಟಿ ಹೆಚ್ಚು ಜನ ಎಜುಕೇಟೆಡ್ ಸಪೋರ್ಟ್ ಮಲ್ಪುನಂಜಿನ ಪಾರ್ಟಿ ಅಂಚದಿನಿ ಮಸ್ತ್ ಜನ ಎಂಕ್ಲ ಪಾರ್ಟಿಗೆ ಸಪೋರ್ಟ್ ಮಾಡ್ತಂದುಳ್ಳೇರೆ ಎಡ್ಡೆ ಉಂಟು. ಪುತ್ತೂರದ ರಾಜಕೀಯ ಚಿತ್ರಣದ ಬಗ್ಗೆ ಪುತ್ತೂರ್ದ ರಾಜಕೀಯ ಚಿತ್ರಣ ನಡಿ ನೀ ತ್ರಿಕೋನ ಸ್ಪರ್ಧೆ ತೂವೊಂದುಳ್ಳ ಎಂಕ್ಲ ಏರ್ ಮಾತಾ ಒಂಜಿ ಆಮ್ ಆದ್ಮಿ ಬೊಕ್ಕೊಂಜಿ ಅರುಣ್ ಕುಮಾರ್ ಪುತ್ತಿನ ಪಕ್ಷೇತರ ಬೊಕ್ಕೊಂಜಿ ಕಾಂಗ್ರೆಸ್ BJP ವಾರಿ ತೀಡು ಸ್ಪರ್ಧೆ ಕೊರ್ಪುಂಡು ಪಂಡ ಸಂಶಯ ದಯಾಂದು ಪಂಡ ಇನಿ ಅಕ್ಲೆಗ್ ಊರುಡೆ ಪೋಯರ ಜನ ತಿಕ್ಕಂದೆ ಜೋಕ್ಲೆಗ್ ದುಡ್ಡು ಕೊಡ್ತು ಜೋಕ್ಲೆನ ಕಡಪುಡು ಪೆರಿಗೆ ಅಂತ ಪನ್ಪುಡು ಒಂಜಿ ಮಾಹಿತಿ ದಿಕ್ಕುತ್ತೆ ಅಪಗಕ್ಲು ಎಂಚ ತ್ರಿಕೋನ ಸ್ಪರ್ಧೆ ಕೊರ್ಪುನ ಸಾಧ್ಯನೇ ಇಜ್ಜಾತ ಕಾರ್ಯಕರ್ತೆರ್ನ ದಂಡು ಇಜ್ಜಿಂದಾಂಡ ಇನಿ ತ್ರಿಕೋನ ಸ್ಪರ್ಧೆ ಕೊರ್ಪಂದು ಪನ್ಪು ನಾವು ಆಪುಜಿ ದಯಂದು ಪಂಡು ಇನಿ 3rd ಪ್ಲೇಸಿಗೆ 4th ಪ್ಲೇಸಿಗೆ ಪೋಪುನ ಅಂದು ಪನ್ಪುನ ಒಂಜಿ ಸಂಶಯ ಮಾತ ಜನಕ್ಕುಲೆನ ಮನಸ್ಸಿಡಿ ನೀ ಬತ್ತದ ಮೂಲ ಪುತ್ತೂರು ಅಂದ್ಯಾನ ಐಟೆ ಐತನೆ ಒಂಜಿ ಆತ ಒಂಜಿ 30 ವರ್ಷ ಬೆಂತ ಐಟು ಸಂಘಟನೆ ಅಷ್ಟು ಪೂರ ಇತ್ತನೆ 30 ವರ್ಷ ಪಕ್ಷೇತರ ಆತ BJP ಇದ್ದರೆ ಒಂಜಿ ಗೆಲ್ತದೆ ಅಂಚೆ ಪಂಚಾಯತ್ ಇತ್ತೆ ಈ ಸರ್ತಿ ಸಿಚುವೇಶನ್ ಭಾರಿ ಟೈಟ್ ರಡ್ಡು ಪನ್ಪುಂಡ ರಡ್ಡು ಪಂಡ ಮಿತ್ತು ಟಾಪ್ ಡಿಪ್ನ ರಡ್ಡು ಪಂಡ ಪುತ್ತಿಲ ವರ್ಸಸ್ ಅಶೋಕ್ ರೈ ಇಂತು ಒಂಚೂರು ತೋಜೊಂದುಂಡು ಚಿತ್ರಣ ರಾಜಕೀಯನ ಮೂಲು ಪಕ್ಷೇತರನೇ ಮುನ್ನಡೆ ಅರುಣ್ ಕುಮಾರ್ ಪುತ್ತಿಲ ಹೇಗೆ ಆರ್ನಂತಿನ ಕ್ಯಾಂಡಿಡೇಟ್ ತಿಕ್ಕಂದು ತಿಕ್ಕಂದು ಒಂಜಿ ಎಂಚಿನ ಅವಾರ್ಡ್ 6 ಬರ್ಪೆರಿ ವಾ ಪೊಸಿಷನ್ ಇತ್ತು. ಓಕೆ ಸರಿ ಥ್ಯಾಂಕ್ ಯು. ಯಾವ ಊರು? ಮಲಯಾಳಿ ಕೇರಳ.
ನಿಂಗಳಕ್ಕೆ ಇಲ್ಲ ಎವಡೆ ಓಟಿಲ್ಲ ಇಲ್ಲ ಮನೆ ಹತ್ರ ದಾಯ್ತ ವಿಷಯ ಎಂಚ ಉಂಟು ಓಟುದ ಆಟದ ಸೂಪರ್ ಹವಾ ಸೂಪರ್ ಉಂಡು ಓ ಸೂಪರ್ ಅರುಣಣ್ಣೆ ಜೈ ಅರುಣಣ್ಣೆ ಅರುಣನ್ನೇ ಹಾಂ ದಾಯೆ ಎಂಕ್ಲ ಅರುಣಣ್ಣೆ ಹಿಂದುತ್ವಗೋಸ್ಕರ ಅರುಣಣ್ಣೆ ಒಂಜೆ ಹಾಂ ಗ್ಯಾರಂಟಿ ಈ ಸರ್ತಿ ಫೈಟ್ ಏರೇ ಮಾತ ಫೈಟ್ ಏರಿದ ಸರಿ ಪಣಿಯರಲ್ಲಿ ದಾಯ ಮೂಲ ಎರಡು ಬೇರೆ ಯಾರು ಪಾರ್ಟಿದಲ್ಲ ಇಜ್ಜಿ ಹಂಚದಲ್ಲ ಏರು ಫೈಟ್ ಏರು ಮಾತ ಫೈಟ್ ಕಾಂಗ್ರೆಸ್ ಇಲ್ಲ ಅರುಣನ್ನೆಲ್ಲ ಅಂಚನೆ ಹಾಂ ಬಿ ಜೆ ಪಿ ತಗ್ಲು ಮಾತ್ರ ಅರುಣಣ್ಣಗೆ ಅರುಣನ್ನೇ ಗ್ಯಾರಂಟಿ ಹಾಂ ಓಕೆ ಒಳ್ಳೆದಿದೆ ಹೇಗೆ ಜಿದ್ದಾಜಿದ್ದಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪುತ್ತೂರಲ್ಲಿ ಒಂದು ಸಲ ಪುತ್ತೂರಲ್ಲಿ ಗೊತ್ತಿಲ್ಲ ಯಾವ್ದು ಬರ್ತದೆ ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ ಇದೆ ಅಲ್ಲ ಹಾಗೆ ತುಂಬ ಪ್ರಾಬ್ಲಮ್ ಇದೆಯಲ್ಲ ಹಾಗೆ ಪ್ರಾಬ್ಲಮ್ ಎಂತ 2-3 ಕ್ಯಾಂಡಿಡೇಟ್ ಇದ್ದಾರೆ ಹಾಗೆ ಯಾರೀಗ ಉತ್ತಮ ಕ್ಯಾಂಡಿಡೇಟ್ ಉತ್ತಮ ಗೊತ್ತಿಲ್ಲವಾ ಸರಿ ಈಗ ಎಂಚ ಉಂಡು ನಿಖಿಲ್ ಅವರು ಓಟಕ್ಕೆ ಏನೊಂದು ಬರ್ತೀರಾ ಇದಿಗೆ ಬರಡತ್ತೇನ ಎಂಚ ಉಂಡು ಏರು ಜಾಸ್ತಿ ಜೋರುಡುಲ್ಲೇರು ಗೊತ್ತಾಗ ಜೀರ್ನಲ್ಲ ಹಾಂ ಇರ್ನ ನಿಖಿಲ್ನ ಲೆಕ್ಕಾಡು ಅಲರ್ಜಿ ಅಲ್ಲಿ ಗೊತ್ತಾಗ್ದು ಎಂಚ ಉಂಡು ತೊಂದರೆ ಜಿ ಅಂತ ಹಾಂ ಓ ಜಿದ್ದಾಜಿದ್ದಿ ಎಂಕ್ಲೆ ಜಿದ್ದಿ ರಡ್ಲ ಉಂಡು ರಡ್ಡ ಮೂಜಿಲುಂಡಿತ್ತೆ ಒಂಜಿ ಪಕ್ಷ ಹತ್ರ BJP ಕಾಂಗ್ರೆಸ್ ಚೂರ ಉಂಡು ಏರೈತೆ ಚೂರು ಮಿತ್ತು ಬಂಡ ಎಂಕ್ಲೆ BJP ಬರ್ಕೊಂಡು ಒಂದಂಗೆ ಒಂಜಿ ಅಂದ ಹೌದಾನೆ ಬಂಡ ಎಂಕ್ಲೆ ಇಂಚಿಪ್ಪದ ಬೆಳವಣಿಗೆ ತೋನಾಗ ಚೂರು ಚೇಂಜಸ್ ಆಗೊಂದಿಲ್ಲ ಒಂಜಿ ಪೋಯಿನಾಕ್ಲು ಮಾತ ಬರೋದಿಲ್ಲ ವಾಪಸ್ ಅಂಚ ಜೋರುಂಡ ಪಂಡ ಜೋರುಂಟು ತೊಂದರೆ ರಡ್ಜಂತ ಪೆಟ್ರೋಲ್ ಆಡೆ ಒರೆಯಕ್ಕೆ ಲಾಭ ಮೂಜನಿದ್ದಾರೆ ಅಂಚಿನ ತಾಲ ಬರಂದು ಬಂಡ ಒಂಜಿ ತುಂಬ ಒಂಜಿ 14,000 ಓಟು ಲೀಡ್ ವಿನ್ ಆಯ್ ನಾವು ಒಂಜಿ ಅಂಚಿ ಪೋಂಡಲ್ಲ ಒಂಜಿ 2,000 ಲೀಡ್ ಅಂದ್ಲ ವಿನ್ ಆವು ಒಂದು ಬಂಡ ಲೆಕ್ಕಾಚಾರ ಫುಲ್ ಅಂದು ಸರಿ ಓಕೆ ಎಂಚೊಂದು ಓಟು ಓಟು ಹೆಂಚ ಒಂದು ನಡೆದುಂಡದ ಸದ್ಯ ಇದು ಉಂಟು ಜಿದ್ದಾಜಿದ್ದಿ ಭಯಂಕರ ಫೈಟ್ ಉಂಡು ಈ ಸರ್ತಿ ಫೈಟ್ ದಂಡ ಹೂವು ಬರ್ಪುಣೊಂದು ಪನಿಯರ ಭಾರಿ ಕಷ್ಟ ಉಂಡು ಪಂಡ ಏರೇರಿಗೆ ಯಾತು ಏರು ಅನ್ಪುಡೆ ಮಾತ ಆಯ್ತು ಹೊಸ ಜನ ಕುಳುಂತದೇರು ಅನುಭವದಾಗ್ಲು ಕಡಿಮೆ ರಾಜಕೀಯ ಅಡಿತ್ತನಾಗ್ಲು ಅನುಭವದಾಗ್ಲು ಇತ್ತನಂಡ ಒಂಜಿ ಅಕ್ಲ ಒಂಜಿ ಮುಖಾಂತರ ಒಂಜಿ ಇಂಚಿನ ಅಕ್ಲಂದು ಬನ್ನೋಲಿ ಒಂದು ಹೊಸ ಜನ ಕುಳುಂತದೇರು ಅದ ರಾಜಕೀಯ ಬತ್ತನಾಗ್ಲಂದ ತೊಂದರೆ ಇಜ್ಜಿ ಇನ್ನೊಂದು ಈ ಸರ್ತಿ ಅವೇ ಪನಿಯರ ಏರು ದಾನೆ ನನ್ನದು ನಿಘಾಂಟದ ಪನಿಯರ ಇನ್ನೊಂದು ಆ ಪಕ್ಷನ ಈ ಪಕ್ಷನ ನನ್ನದು ಇಂಚಾದಿಪ್ಪನಾಗ ಏರುಂಡ ಪಂಡ ಮಸ್ತ್ 540 ಅವನುಂಡು 540 ಜೋರುಂಡ ಜೋರುಂಡು ಏರು ನಾಡುಟು ಏರು ಪೂರ ನಮ್ಮ ಕಾಂಗ್ರೆಸ್ ಇಲ್ಲ BJP ಇಲ್ಲ ಅಂದ ಏರು ಅವು ಲಾಸ್ಟ್ ಪಂಡ ಲಾಸ್ಟ್ ಬಂಡ ಅಂದೇಟ್ ಲಾಸ್ಟ್ ಹತ್ತಿ ಅಲ್ಲ ಲಾಸ್ಟ್ ತಾನೆ ಏರಾವು ಲಾಸ್ಟ್ ತಾನ ಅಶೋಕ್ ರೈನ ಉಂಡು ಬಾರಿ ಜೋರು ಉಂಡ ಮುಂಚೆ ನೀರು ಏನೋ ಇಟ್ಟು ಮುಟ್ಟ ಬರ್ತಾರೆ ಅಂದ ಫ್ರೆಂಡ್ ಬಿಡಿಯಾರ ಇಂಟ್ರೆಸ್ಟ್ ಉಂಡಿರಿ ರಾಜಕೀಯ ರಾಜಕೀಯ ಇಂಟ್ರೆಸ್ಟ್ ಬಂದ ಇತ್ತು ರಾಜ್ಯಕ್ಕೆ ಪೂರ ಇಂಚ ಆತುಂಡು ಫಂಡ್ ಒಟ್ರಾಸ ರಾಜ್ಯಕ್ಕೆ ಪೂರ ಇತ್ತ ಒಂಜಿ ಜನಕ್ಕೆ ಒಂಜಿ ಪಕ್ಷ ಆತನು ಇತ್ತ ಸುಮಾರು ಪಕ್ಷ ಎಲ್ಲ ಪುಟ್ಟೊಂದುಲ್ಲ ಬೇತೆ ಪಕ್ಷವ ಓಟು ಪೂರ ಡಿವೈಡ್ ಆಗುಂಡು ಓಟು ಪೂರ ಡಿವೈಡ್ ಆಗುಂಡು ರಾಜ್ಯಕ್ಕೆ ಪೂರ ಒಂಜಿ ಆಯ್ತು ಏರು ಬತ್ತಲ್ಲ ಒಂಜಿ ದಾಲ ಕಮ್ಯುನಲ್ ಬುಡ್ಡ ಪೂರ ಕ್ಲಿಯರ್ ಕಮ್ಯುನಲ್ ನಮ್ಮ ರಾಷ್ಟ್ರ ಕಮ್ಯುನಲ್ ಇಜ್ಜಿಂದ ಕ್ಲಿಯರ್ ಜಾತ್ಯತೀತತೆ ಎರಟ್ಲ ಇಜ್ಜಿ ವಾ ಪಕ್ಷದಾಗ್ಲಟ್ಲ ಇಜ್ಜಿ ಏರಡಲ್ ಜಾತ್ಯತೀತತೆ ಇಜ್ಜಿ ಏರಟ್ಟ ಇಜ್ಜಿ ಪೊಕ್ಕಡಾಗ್ಲ ಲಾಭಟತ್ ನಾನು ಬೇದಾಲ ಇಜ್ಜಿ ಆತಾ ಪೂರ ಒಂಜೆ ನಮ್ಮ ಸರಿ ಓಟು ಪಾಡ್ನಾಗ್ಲ ಸರಿ ಇತ್ತಂಡ ಸರಿ ಓಟು ಪಾಡ್ನಾಗ್ಲ ಸರಿ ಸರಿ ಪಂಡ ಪೂರ ಏರು ನಮ್ಮ ಕರೆಕ್ಟ್ ಒಂಜಿ ಪಕ್ಷನ ಒಂಜಿ ಕ್ವಶನ್ ಪಾಡ್ ನಂಚಿನ ಜನಕ್ಲು ಆವಡು ಪಂಡ ಇತ್ತೆ ಇನಿ BJP ಹಿಡಿದು ಬರ್ತದೆ ಕಾಂಗ್ರೆಸ್ ಬರ್ತಾರೆ ಕಾಂಗ್ರೆಸ್ ಬತ್ತಾನಾಗ ಆಗ್ಲೇ ಸಡನ್ ಟಿಕೆಟ್ ಕೊರ್ಪೇರು ಬೆನ್ನೋಡತ್ತ ಕೊರತು ಟಿಕೆಟ್ ಕೊರ್ತ ಮನತಾನೆ ಆಗ್ಲಿ BJP ಹೋಗ್ತಾರೆ ಮುಂಚೆನೆ ಪೂರ ಕತ್ತೆ ಅಧಿಕಾರತ್ತ ದಾಹಕ್ಲ ದುಡ್ಡಿನ ಆಮೇಶಗ್ಲಿ ಪುನಃ ಆತ ಎಂಚುಂಡು ಸರ್ ತೊಂದರೆ ತಂಪಾಪುಂಡೋಡ ಅದ ಮಧ್ಯಾಹ್ನ ಬಯ್ಯ ಉಂಟು ಬಾರಿಸೋದು ತಂಪಾಪುಂಡು ಬೊಕ್ಕ ಎಂಚುಂಡು ಎಂಚಂಡು ಮಾಡ ರಾಜ ಓಟುದಾನ ಒಕ್ಕವು
ಓಟ ತೊಂದರೆ ಬಿ ಜೆ ಪಿ ಹಾಕೊಂಡು ಹಾಂ ಬಿ ಜೆ ಪಿ BJP ಅವ್ರು ಎಂಕಲ್ನ ನಾವು ಬಿ ಜೆ ಪಿ ಬರ್ಪುಂಡಿ ಮನಸ್ಸು ಈತ ಪಕ್ಷೇತರ ನಿಂತಿದ್ದೀರದ ಉಂತಿಬೇರು ಕೆಲವು ಜನ ಉಂತಿಬೇರು ಅಕ್ಲಕ್ಲ ಇಷ್ಟಾಚಾರ ಕೆಲ ಜನ ಆತ್ಮ ಸ್ವಾರ್ಥ ಪಡೋದು ಇಂట్లో ದುಮ್ಮೂರ್ದೇ ಬಿ ಜೆ ಪಿ ಇತ್ತೆಲ್ಲ ನಲ್ಲ ಬಿ ಜೆ ಪಿ ಅಲ್ಲ BJP ಏಪಾಗ್ಲ ಏಪಾಗ್ಲ ಇಂಕ್ಲು ಇಪ್ನಾಗ್ತದೆ ಪಕ್ಷೇತರ ಉಂತಿ ನೀಡ್ತದಲ್ಲ ಅಲ್ಲಿ ನಷ್ಟವ ನಷ್ಟದಾಗಲ ಇಂದು ಮತ್ತೆ ಅವ್ರು ನಾನು ತಾರಾಯಿ ಉಂತದ್ದು ತಾರೇ ಉಂಟು ನಕ್ಕು ಹಾಂ ಆತದ ತಾರಾಯಿ ಅಂದ ತಾರೇ ಉಂಟು ಅಂಚ ಅಪ್ಪಗೆಲ್ಲ ಬಿ ಜೆ ಪಿ ಬರ್ತಂದೆ ಇತ್ತ ಬ್ಯಾಟ್ ಬ್ಯಾಟ್ ಕ್ರಿಕೆಟ್ ಒಬ್ಬಳಿ ಎಂಚ ಬ್ಯಾಟ್ ಎಂಚ ಬ್ಯಾಟ್ ಹಾಂ ಸಿಕ್ಸ್ ಹಾಕೊಳ್ಳಿ ಹಾಕೊಳ್ಳಿ ಹಾಕ್ಯಾರ ಪತ್ತು ಬೇರು ಕ್ಯಾಚ್ ಹಾಕ್ತೀರಾ ಇಂಕ್ಲು ಬಿ ಜೆ ಪಿ ಬೇರೆ ಇಂಕ್ಲು ಎಲ್ಲಿ ಹಿಡ್ದೆ ಇಂಕ್ಲೆ ಓಟೊಂದು ಗೊತ್ತಾಯಿ ಹಿಡ್ದಿಂಚಿ ದೀಪದ ಚಿಹ್ನೆ ಹಿಡಿದು ಬೊಕ್ಕ ಇನಿ ಮುಟ್ಟಲ ಇನ್ನು ಚೇಂಜ್ ಮಾಡ್ತೀಜಿ ಬಿ ಜೆ ಪಿ ಪಕ್ಷೇತರ ಉಂಟು ನೀಡ್ತದಲ್ಲ ನಷ್ಟವ ನಿಕ್ಲಿ ಪಕ್ಷೇತರ ಉಂಟು ನೀಡ್ತದ ಅವು ಆರ್ನೆಚ್ಚೆ ದೇವರನೆಚ್ಚೆ 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 ಪಕ್ಷೇತರ ಅಲ್ಲ ಇರ್ನಾರೆ ನಿಕ್ಲಾಕ್ಲೆಗೆ ಇರ್ನಾರೆಗೆ ಪಕ್ಷೇತರ ಉಂಟಿನ ಅದು ಎಂಕ್ಲಾರಿ ಅತ್ತೊಂದು ಅನ್ಪಿಚ್ಚಿ ಮಂಡಲ ಅಂಚ ಮಲ್ಪೇರ ಬಲ್ಲಿತ್ತಂದು ತಾರೆ ಸೀಟು ಕೊರಿಜಿ ಮಂಡದತ್ತಾರ ಕೋಪಡು ಪಕ್ಷೇತರ ಅದು ಉಂತನೆ ಹಾಂ ಬೇತರಿಯಾಗ ಲಾಭ ಮಲ್ಪೇರತ್ತ ಲಾಭ ಉಂಟು ನಾವು ಅಂದು ಬುಕ್ಕರಿಯಾಗ ಲಾಭ ಮಲ್ಪೇರತ್ತ ಲಾಭ ಅಂತಾರೆ ಅಂದು ನಮ್ಮ ಬಿ ಜೆ ಪಿ ದುಂಬೂರ್ದೆ ಏನು ಓಟ್ ಪಾಡ್ಯಾಗ ಶುರು ಮಾಡ್ತಾನೆ ಬಿ ಜೆ ಪಿಗೆ ಓಟ್ ಎಲ್ಲಿ ಹೇಳ್ತೇವೆ ಆಯ್ತು ನಾನು ಓಟ್ ಚೇಂಜ್ ಆಗಲ್ಲ ಇದ್ದಿ ಇದ್ದೆ ಏರು ಬತ್ತನಲ್ಲ ಬಿ ಜೆ ಎಂಕ್ಲಿ ಬಿ ಜೆ ಪಿ ದಾಯಿಂದ ನಿಕ್ಲಿ ಗೊತ್ತುಂಟದ ಮಾತ ಐನು ಎಂಕ್ಲ ಬಾಣ ಆಗತ್ತೆ ಇದ್ದಿ ಎಂಕ್ಲ ಏರೆಲ್ಲ ದೂಷಣ ಪೂಜ ಎಂಕ್ಲ ಓಟು ಬಿ ಜೆ ಪಿಗೆ ನಾವು ಈತ ಸೌಲಭ್ಯ ಕೊಡ್ತಿರತ್ತೆ ಬಿ ಜೆ ಪಿದ ಸೆಂಟ್ರಲ್ ಹಿಡ್ದು ಇನಿ ಮುಟ್ಟ ಈತನ ಅಂದು ಆತನ ಈತ್ ಸೌಲಭ್ಯ ಕೊರ್ಜರ ಆ ಸೌಲಭ್ಯನ ಪೂರಾ ಪಡೆ ಹೊಂದಿಜರ ಬಿ ಜೆ ಪಿ ಬತ್ತನ ಸೌಲಭ್ಯನ ಕಂಪ್ಲೀಟ್ ಪಡೆ ಹೊಂದಿರು ಪ್ರತಿ ಒಂಜಿಲ್ಲ ಎಲ್ಪ ವರ್ಷ ಕಾಂಗ್ರೆಸ್ ತಕ್ಕಲ್ದು ಆಯ್ತು ಅಂತಾರೆ ಆಡಳಿತ ಮಾಡ್ತೀವಿ ದೇಶವನ್ನು ಮಾರಿರೋದು ಏರು ಆರು ಒರಿತೊಂದು ಬತ್ತೇರು ಮೋದಿ ತೇನು ಮೋದಿನ ಪುಗಾರನಿಂದ ಹತ್ತು ಈತ ಸೌಲಭ್ಯ ಮಲ್ತ ಕೊರ್ಜರ ಪ್ರತಿ ಒಂಜಿಲ್ಲ ಇನ್ನು ಆಜ್ ಪೋರ್ಸದಾಗಲೇ 1,000 ರೂಪಾಯಿ ದುಡ್ಡು ಒಂದು ಎಲ್ಲೇ ಕೃಷಿಗೆ 10 ಸೆನ್ಸ್ ಜಾಗ ಇತ್ತು ನಾಗಲೇ 200 5,000 ರೂಪಾಯಿ ದುಡ್ಡು ಇನ್ನು ಮತ್ತೆ ದೆತ್ತೊಂದು ಬೇರತ್ತಾ ಪ್ರತಿ ಬೇರಿಲ್ಲ ದೆತ್ತೊಂದು ಪಿರಿಯಾಡ್ ನೇರ್ಪಣೆತ್ತಾ ದಾಲ ಹೊರ್ತು ಜೇರುಂದು ಇತ್ತ ಮುಗ್ಳು ಪಣಪೇರತ್ತ ಎಂಕ್ಲೆಗ್ 2,000 ರೂಪಾಯಿ ಕೊರ್ಪ ನಿಕ್ಲೆಗ್ 10 ಕಿಲೋ ಅರಿ ಕೊರ್ಪ ಕರೆಂಟ್ 200 ಯೂನಿಟ್ ಕರೆಂಟ್ ಫ್ರೀ ಕೊರ್ಪ ಪಣಪೇರತ್ತ ಊರು ನಡಪ್ಪ 200 ಯೂನಿಟ್ ಒರಿಯಾಗ ಒಂಜಿ ಇಲ್ಲಡೆ ಒಂಜಿ ಕರೆಂಟ್ ಮುಕ್ಳು ಫ್ರೀ ಕೊರಿಯೇರುನಾಟ ಮಕ್ಕಳೇ ನಡಪಾವಲ್ಯ ಅಕ್ಕಲ್ಲ ಮೂಜಿ 4 ಸ್ಟೇಟ್ ಉಂಡತ್ತೆ ಅಲ್ಪ ಕೊರ್ತೀರ ಅದು ಕೋಡೆಡ್ತಕ್ಕ ಮಹಿಳೆಯರು ಅಲ್ಪ ಕೊರ್ತೇರನ್ನ ಅವಳು ಕೊರ್ದು ಬತ್ತದ ಮೂಲ ಪಂತೇರ ನಂಬುದಲ್ಲಿ ಎಂಕ್ಲೆಗೆ ಖಂಡಿತ ಕಾಂಗ್ರೆಸ್ ಓಟ್ ಪಾಡ್ಕಣಮ್ಮ ದಯಮಂಡ ಅಲ್ಪ ಕೊರ್ತೇರತ್ತ 200 ಯೂನಿಟ್ ಕರೆಂಟ್ ಕೊರ್ತೇರು ಪೂರ ಕೊರ್ತೇರು ಅಂಚನೆ ನಂಬೋಳಿ ಎಂಕ್ಲೆಗೆ ಇಂದು ಅವಳು ಒಳ್ಳ ಮುಕ್ಳು ದಾಲ ಕೊರಂದೆ ಮೂಲ ಬತ್ತ ಎಂಕ್ಲು ಕೊರ್ಪ ಒಣ್ಣೆ ನನ್ನ ವಾದಿಟ್ಟು ಕೊರ್ಪಣೆ ಮತ್ತೆ ಕೊರ್ತೇರನ್ನ ಎಂಕ್ಲು ನಂಬುದ ಮುರಾನಿಮಿಟ್ಟ ಎಂಕ ಅವು ಕೊರ್ಪ ಒಂದು ಕೊರ್ಪ 2,000 ಕೊರ್ಪ 3,000 ಕೊರ್ಪ ಒಂದು ಇಲ್ಲದ ಅಲ್ಪ ಇಲ್ಲ ಪೋದು ಪಂಡೊಂದು ಹೊತ್ತಾಗಲೇ ಈಚೆ ಪಕ್ಷನೇ ಬಿಡ್ದು ಹೋದ ಬೇತ ಪಕ್ಷಗಳು ಬೋತಿರುತ್ತೆ ಅಪ್ಪ ಈ ಕೊರ್ಪೊಂದು ಬಂದ ನರಮಣೆ ಎಂಚ ನಂಬಣೆ ಅಂದು ಎಂಚ ನಮ್ಮನೆ ಒಯ್ಯಿ ನಮ್ಮನೆ ಅಪ್ಪ ಒಯ್ಯಿ ನಮ್ಮದು ಏರನ್ನ ಬೇರೆ ಪೋಪಣ ತಪ್ಪತ್ತೆ ಅಂದು ಕಾರು ಹಿಡಿದು ಆಯ್ತಾಪುಂಡು ಅಪ್ಪಗೆ ಎಂಟು ದುಂಬಿತ್ತಿನ ಪಕ್ಷಡೆ ಉಂತದು ಮಣಿಪಂದ ಕುಲೋಡ್ ನೆಡ್ಡತ್ತ ಸರಿ ಅವು ಅಶೋಕ್ ರೈಗಳು ದೀವಿನ ದುಡ್ಡು ಮಲ್ಲೆ ಆತನೆ ನಾನೇ ಅಲ್ಲ ಅಶೋಕ್ ರೈಗೆ ಎಂಚಿನ ಮಲ್ತೀನಿ ಬಿ ಜೆ ಪಿ ದಾಖಲೆ ಆಯ್ತಾ ಮಲ್ತೇರು ಅರೆ ಒಂಜಿ ಎಮ್ ಎಲ್ ಎ ಅವಳು ಸೀಟು ದಿಕ್ಕೋಡು ಕೊರ್ಜೇರು ಐಕ್ ಪೋಯ್ ಜನ ಇದ್ದೇನೆ ಬೇತೆ ಕಾಂಗ್ರೆಸ್ ಜನ ಬೇತೆ ಇದ್ದೀರ ಬಣ್ಣವಳ ಆಗ್ಲಿದ್ದೀರ ಮಿಕ್ಲೆ ಜನ ಉಂಟಾ ಮುಂತಾಯಾಗ ಕಾಂಗ್ರೆಸ್ ಆಗ್ಲಿಗೆ ಓ ಇಂಬೇಗಳಿತ್ತು ವಾಬಾಟಿ ಹಿಡಿತಾನೆ ಯಾರು ಅಶೋಕ ಇತ್ತನೆ ಹೋಯ್ತು ಮುರಾಣಿ ಒಟ್ಟು ಹೋಯ್ತು ಇತ್ತಾನೆ ನಿಗ್ಲೆ ಗೊತ್ತದೆ ಹೋಯ್ತು ಇತ್ತಾನೆ ನಾನು ಬಿ ಜೆ ಪಿ ಇರ್ತಾನೆ ಈತ ಕಾಂಗ್ರೆಸ್ ಇಟ್ಟು ಹೋಗ್ತಾನೆ ಆಯ್ತಾ ಮಿಕ್ಲೆ ಜನ ಉಂಟಾ ಅವಾಗ ಹೋಯ್ತಿ ಹೇಳ್ಬಾರ್ದು ಸಂದೇಶ್ ಎಲೆಕ್ಷನ್ ಹಾಂ ನಡ್ಸೋದುಂಟು
ಅಂಡ ಎಂಕ್ಲೆಗ್ ಒಂಜೆ BJP ಬರೋಡು ಇಜ್ಜಿಂದ ಪುತ್ತಿಲ್ಲ ರಡ್ಡೆಟ್ಟು ಏರಂಡ ಒರಿ ಉನ್ನಾಡು ಕಾಂಗ್ರೆಸ್ ಬರವಲ್ಲ ಆತೆ ಅವು ಫೈಟ್ ಉಂಟು ಅವು ಪನ್ನೇರ ಆಪಜಿ ಅವು BJP ಬತ್ತಲ್ಲ ಖುಷಿ ಎಂಕ್ಲೆಗ್ ಪುತ್ತಿಲ್ಲ ಬತ್ತಲ್ಲ ಖುಷಿ ಕಾಂಗ್ರೆಸ್ ಬರೆಯರವಲ್ಲಿ ಬಲ್ಲಿ ಆತೆ ಭಾಳ ಜಿದ್ದಾಜಿದ್ದಿನ ಹೋರಾಟ ಇದೆ ಅಂತ ಹೇಳುವಂಥದ್ದು ಕಂಡು ಬರ್ತಾ ಇದೆ ನಗರದಲ್ಲಿ. ಈಗ ಭಾಳಷ್ಟು ಜನರನ್ನು ನಾನು ಮತ್ತು ಉಮೇಶ್ ಅವರು ಮಾತಾಡಿಸಿ. ಉಮೇಶ್ ಅವರೇ, ಎಲ್ಲ ಕಡೆಯೂ ಕೂಡ ಭಾಳ ಜಿದ್ದಾಜಿದ್ದಿದೆ. ಹೌದು, ಖಂಡಿತ ಕೂಡ ಮಿಕ್ಸ್ಡ್ ಒಪಿನಿಯನ್ ಇದೆ ಎಲ್ಲರ ಮಿಕ್ಸ್ಡ್ ಒಪಿನಿಯನ್ ಇದೆ. ಹೌದು, ಯಾರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಅಭಿಪ್ರಾಯಗಳು ಬರ್ತಾ ಇದೆ. ಅಭಿವೃದ್ಧಿ ಪರ ಇರುವವರೇ ಅಂತ ಹೇಳ್ತಿದ್ದಾರೆ. ಅಭಿವೃದ್ಧಿ ಪರ ಇರುವವರು, ಉತ್ತಮ ವ್ಯಕ್ತಿ, ಸೂಕ್ತ ಆಯ್ಕೆ. ಕೆಲವರು ನಾನು ಪಕ್ಷ ಅಂತ ಹೇಳುವವರಿದ್ದಾರೆ, ಕೆಲವರು ನನ್ನ ಪಕ್ಷ ಅಲ್ಲ ನನ್ನ ಪಕ್ಷೇತರ ಅಂತ ಹೇಳುವವರಿದ್ದಾರೆ, ಕೆಲವರಿಲ್ಲ ನನ್ನದು ಇದೆ ಅನ್ನುವಂಥದ್ದಿದ್ದಾರೆ, ಕೆಲವರು ನಾನು ಕಾಂಗ್ರೆಸ್, ಕೆಲವರು ನಾನು BJP, ಕೆಲವರು ನಾನು ಆಮ್ ಆದ್ಮಿ, ಕೆಲವರು JDS, ಹೀಗೆಲ್ಲ ಹೇಳುವವರಿದ್ದಾರೆ. ಬಹಳ ಮಿಕ್ಸ್ಡ್ ಆದಂಥ ಒಪಿನಿಯನ್ಗಳಿದ್ದಾವೆ ಇಲ್ಲಿ. ಸಾರ್ವಜನಿಕರ ಅಭಿಪ್ರಾಯ ನಗರದಿಂದ, ಪುತ್ತೂರಿನ ನಗರದಲ್ಲಿ ಸಿಕ್ಕಿದಂಥ ಸಾರ್ವಜನಿಕರು, ಅಲ್ಲಲ್ಲಿ ಅಂಗಡಿಗಳಲ್ಲಿ ಇದ್ದಂಥ ಸಾರ್ವಜನಿಕರು, ಹೋಟೆಲ್ನ ಮುಂಭಾಗದಲ್ಲಿ ಇದ್ದಂಥ ಸಾರ್ವಜನಿಕರು ಎಲ್ಲರನ್ನೂ ಮಾತನಾಡಿಸುವಂಥ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ. ನಾನು ಮತ್ತು ಉಮೇಶ್ ಮಿತ್ತಡ್ಕ. ನಮ್ಮ ಜೊತೆಗೆ ಕ್ಯಾಮರಾದಲ್ಲಿ ಸಹಕರಿಸಿದ್ದಾರೆ ಸಮದ್ ಕುರಿಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.